ಇವರ ಆಟಿಟ್ಯೂಡನ್ನು ನೋಡುವಾಗ ಎಲ್ಲೋ ಒಂದು ಕಡೆ SDP ಅವರ ವಿರುದ್ಧ ಇವರ PFI ಸಂಘಟನೆಯ ಒಂದು ಭಾಗವಾದಂಥ SDP ಅವರೊಂದಿಗೆ ಸೇರಿಕೊಂಡು ಇವರು ಚುನಾವಣೆಯನ್ನು ನಡೆಸುವುದನ್ನು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SDP ಅವರ ಕ್ಯಾಂಡಿಡೇಟನ್ನು ಹಿಂದಿನ ಬಾರಿ ಹಾಕಿದ್ರು, ಈ ಸತಿ ಹಾಕಲಿಲ್ಲ. SDP ಕ್ಯಾಂಡಿಡೇಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ. PFI ಅವರ ಒಂದು ಅಂಗಸಂಸ್ಥೆಯಾದ SDP, PFI ನಾವು ಬ್ಯಾನ್ ಮಾಡಿದಂಥ ಒಂದು ಸಂಸ್ಥೆ. SDP ಇಂದ ಕ್ಯಾಂಡಿಡೇಟನ್ನು ಯಾಕೆ ನಿಲ್ಲಿಸ್ತಿಲ್ಲ ಅನ್ನುವಂಥ ಪ್ರಶ್ನೆ ಜನರನ್ನು ಕಾಡ್ತಾ ಇದೆ. ಸಾಧಾರಣ ಉತ್ತರ ಸಹ ಜನರಿಗೆ ಸಿಕ್ಕಿದೆ. SDP ಮತ್ತು ಕಾಂಗ್ರೆಸ್ನವರ ಒಳ ಒಪ್ಪಂದ ಕರ್ನಾಟಕ ಸರ್ಕಾರ ಮತ್ತು ಕೇರಳದ ಜನರಿಗೆ ಸಹ ಈಗ ಗೊತ್ತಾಗಿದೆ. ಇಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನ ಸಪೋರ್ಟ್ ಮಾಡಿದಂಥ ಒಂದು ರೀತಿಯಲ್ಲಿ SDP ಮಾಡಿದ್ದಾರೆ. ಪ್ರವೀಣ್ ನೆಟ್ಟರ್ ಎಂಬ ಯುವಕನ ಹತ್ಯೆ ಮಾಡಿದ್ದು SDP ಯುವಕರೇ. ಇವರೊಂದಿಗೆ ಕಾಂಗ್ರೆಸ್ಸು ಒಳ ಒಪ್ಪಂದ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಿರುವುದು ಕಾಂಗ್ರೆಸ್ ಯಾವ ಹೀನಾಯ ಸ್ಥಿತಿಗೆ ಜಿಲ್ಲೆಯಲ್ಲಿ ಬಂದಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಪಬ್ಲಿಕ್ ನಾಲೆಜ್ ಅದು. ಈ ಎಲ್ಲ ವೈಫಲ್ಯಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಲಾಗದೆ ಹೀನಾಯ ಸ್ಥಿತಿ ತಲುಪಿರುವ ಕಾಂಗ್ರೆಸ್ ರಾಜ್ಯದಲ್ಲಿ ಈ ಸತಿ ಯಾವುದೇ ಖಾತೆಯನ್ನು ತೆರೆಯುವುದಿಲ್ಲ. ಲಾಸ್ಟ್ ಟೈಮ್ ಒಂದು ಇತ್ತು, ಈ ಸತಿ ಆ ಸೀಟನ್ನು ಅವರು ಕೊಳೆದುಕೊಳ್ಳುವಂಥ ಲಕ್ಷಣ ನಮಗೆ ಎಲ್ಲರಿಗೂ ಕಾಣಲಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರವರು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 3 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಿಂದ BJP ಗೆಲುವು ಸಾಧಿಸಲಿಕ್ಕಿದೆ. ಅದಕ್ಕಾಗಿ ಪಕ್ಷದಿಂದ ನಾವು ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ.